ಬಾ. ಹೊಸಮಂಟಪದಲ್ಲಿ ಸಂಪೂರ್ಣ ಇಲ್ಲಿ ತುಂಬ ರಶ್ ಆಗ್ತದೆ. ಈ ನವದುರ್ಗರು ಮತ್ತು ಶಾಂತಿಗೆ ಹೊರಗೆ ಬರುವಂತೆ ನಮಗೆ ಅನಿಸ್ತದೆ. ಈ ವೇದಿಕೆಯಲ್ಲಿ 151 ವೀಣೆಗಳ ವೀಣೆಯನ್ನು ವಾದನ ಮಾಡುತ್ತಿದ್ದಾರೆ. ಮತ್ತೊಂದು ದೊಡ್ಡ ಇದರಲ್ಲಿ ಹಾಕಿರುವ 5 ಗಂಟೆಗೆ ಸರಿಯಾಗಿ ಖ್ಯಾತ ವಾಗ್ಮಿ ಶ್ರೀಮತಿ ನಾಗರಾಜ್ ಮನಮುಟ್ಟುವ ರೀತಿಯಲ್ಲಿ ಅವರು ನಮ್ಮ ವಿಚಾರಗಳನ್ನು ತಮ್ಮಲ್ಲಿ ಹೇಳ್ತಾರೆ. ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಎಷ್ಟು ಹೊತ್ತಾದರೂ ಯಾರನ್ನೂ ಕೂಡ ನಾವು ವಾಪಸ್ ಕಳಿಸುವುದಿಲ್ಲ.